ಕಳೆದು ಹೋಗಿದ್ದ ನಗದು ಹಣ ಕೊರಗಜ್ಜನಿಗೆ ಪ್ರಾರ್ಥನೆ ಮಾಡಿದ ಕೆಲವೇ ಹೊತ್ತಿನಲ್ಲಿ ಸಿಗುವ ಮೂಲಕ ಕರಾವಳಿ ಕೊರಗಜ್ಜ ದೈವದ ಮೇಲಿನ ನಂಬಿಕೆ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದಂತಹ ಘಟನೆ ಬ್ರಹ್ಮಾವರ ಸಮೀಪದ ಕುರುಡುಂಜೆಯಲ್ಲಿ ನಡೆದಿದೆ. ಕುರುಡುಂಜೆಯ ಗದ್ದೆಯಲ್ಲಿ ಉಳುಮೆ ಮಾಡಲು ಬಂದಿದ್ದ ಶಿವಮೊಗ್ಗದ ಗಣೇಶ ಟ್ರ್ಯಾಕ್ಟರ್ನ ಮೂಲಕ ಉಳುಮೆ ಮಾಡಿ ಸಂಪಾದಿಸಿದ ಹಣ ಪ್ಲಾಸ್ಟಿಕ್ ತೊಟ್ಟಿಯಲ್ಲಿ ಇಡ್ತಾ ಇದ್ರು. ಟ್ರ್ಯಾಕ್ಟರ್ನಲ್ಲೇ ಹಣದ ಕಟ್ಟು ಇಟ್ಟುಕೊಂಡು ಉಳುಮೆ ಮಾಡ್ತಾ ಇದ್ರು. ಕೆಲಸ ಮುಗಿಸಿದ ನಂತರ ನೋಡುವಾಗ ಹಣ ಕಳೆದು ಹೋಗಿರುವುದು ಗಮನಕ್ಕೆ ಬಂದಿದೆ. ಗದ್ದೆಯಲ್ಲಿ ಎಷ್ಟೇ ಹುಡುಕಿದ್ರೂ ಹಣ ಸಿಗಲಿಲ್ಲ. ಸ್ಥಳೀಯ ಮಹೇಶ್ ಶೆಟ್ಟಿ ಅವರ ಸಲಹೆಯ ಮೇರೆಗೆ ಕೊರಗಜ್ಜನಿಗೆ ಹರಕೆ ಹೊತ್ತಂತಹ ಗಣೇಶ್ ಮತ್ತೆ ಹುಡುಕಾಟವನ್ನ ಶುರು ಮಾಡಿದ್ದಾರೆ. ಕಳ್ಳು ಬೀಡ ಚಕ್ಕುಲಿಯೊಂದಿಗೆ ದೊರಕಿದ ಹಣದಲ್ಲಿ 1,000 ಕಾಣಿಕೆ ಹಾಕುವುದಾಗಿ ಹರಕೆಯನ್ನ ಹೊತ್ತಿದ್ದಾರೆ. ಬಳಿಕ ಹುಡುಕಿದಾಗ 25,000 ಹಣದ ಕಟ್ಟು ಹುಡುಕಿದ ಸ್ಥಳದಲ್ಲಿ ಮತ್ತೆ ಪತ್ತೆಯಾಗಿದೆ. ಇದು ಕೊರಗಜ್ಜನ ಪವಾಡ ಎನ್ನುತ್ತಿದ್ದಾರೆ ಸ್ಥಳೀಯರು. ಸಂಕಲ ಕುರುಡುಂಜೆ ಗ್ರಾಮದಲ್ಲಿ ಶಿವಮೊಗ್ಗದ ವ್ಯಕ್ತಿ ಒಂದು ಉಳುಮೆ ಮಾಡಲಿಕ್ಕೆ ಟ್ರ್ಯಾಕ್ಟರಲ್ಲಿ ಬಂದಿದ್ದಾನೆ. ಅದೇ ರೀತಿ ಉಳುಮೆ ಮಾಡುವಾಗ ಅವನ ಕಿಸೆಯಲ್ಲಿ ಒಂದು 25,000 ಹಣ ಇದ್ದಿತ್ತು. ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡುವಾಗ ಆ ಹಣ ಜಾರಿ ಬಿದ್ದಿದ್ದು ಗೊತ್ತಾಗಲಿಲ್ಲ. ಅದೇ ರೀತಿ ಅವನು ಉಳುಮೆ ಮಾಡ್ತಾ ಇದ್ದಾನೆ. ಟ್ರ್ಯಾಕ್ಟ್ರ್ ಮೇಲೆ ತಗೊಂಡು ಹೋಗುವಾಗ ಕಿಸೆಯಲ್ಲಿ ನೋಡುವಾಗ ಹಣ ಇರಲಿಲ್ಲ. ಅದೇ ರೀತಿಯಲ್ಲಿ ಹಣ ಕೆಸರಲ್ಲಿ ಕಂತಿ ಹೋಗಿದೆ. ಅದೇ ರೀತಿ ಅವರು ಒಂದು 3 ಗಂಟೆ ಕಾಲ 10-16 ಜನ ಹುಡುಕಿದ್ರು, ಆದರೂ ಹಣ ಸಿಕ್ಕಲಿಲ್ಲ. ಅದೇ 10 ಗಂಟೆಗೆ ನಾನು ಆ ಗೆದ್ದೆಯ ಬುಡಕ್ಕೆ ಹೋದಾಗ ಅವರು ಹೇಳಿದ್ದಾರೆ 25,000 ಹಣ ಕಳೆದು ಹೋಗಿದೆ ಅಂತ. ಅದಕ್ಕೆ ನಾನು ಹೇಳಿದ್ದೇನೆ, ಕೊರಗಜ್ಜನಿಗೆ ಏನಾದರೂ ಹರಕೆ ಹೇಳಿಕೊಂಡಿದ್ದೀರಾ ಅಂತ ಕೇಳಿದ್ದೇನೆ. ಅದೇ ರೀತಿ ಅವರು ಹೇಳಿದ್ದರು 1,000 ರೂಪಾಯಿ 25,000 ರೂಪಾಯಿ ಹಣ ಸಿಕ್ಕಿದರೆ ಅದರಲ್ಲಿ 1,000 ನಾನು ಕೊರಗಜ್ಜನಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಾನು ಹೇಳಿದ್ದೇನೆ, ಕೊರಗಜ್ಜನಿಗೆ ಕಲ್ಲು ಬೀಡ ಮತ್ತು 25,000ರಲ್ಲಿ ಒಂದು ಹಣ ಸಿಗ್ತದಂತ ಬೇಡಿದ್ದೇನೆ. ಅದೇ ರೀತಿ ನಾನು ಗೆದ್ದೆಗೆ ಇಳಿದು 7 ಹೆಜ್ಜೆ ಹಾಕಿದಾಗ ಹಣ ನನ್ನ ಕಾಲ ಕೆಸರಲ್ಲಿ ಅಡಿ ಹೂತ್ಕೊಂಡಿತ್ತು. ಆವಾಗ ಸಿಕ್ಕಿದಾಗ ಅವರು ಟ್ರ್ಯಾಕ್ಟರ್ ಅವರು 1,000 ಹಣ ಕೊರಗಜ್ಜನಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಮಸ್ತಾರು ಘಟನೆ ಆಗಿದೆ.